ನ್ಯೂಸ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಪಾಕ್ ಪರ ಘೋಷಣೆ ಕೂಗುವ ಚಾಳಿ ಮುಸಲ್ಮಾನರಿಗಿಲ್ಲ. ಈ ಚಾಳಿ ಇರೋದು ಆರ್ಎಸ್ಎಸ್ ಕಾರ್ಯಕರ್ತರಿಗೆ. ಮಾತಿನ ಗುದ್ದಾಟಕ್ಕೆ ಕಾರಣವಾದ ಪಾಕ್ ಪರ ಘೋಷಣೆ. ಕುಂದಾಪುರದಲ್ಲಿ ಪಡಿತರ ಅಕ್ಕಿ ಅಕ್ರಮ ಸಾಗಾಟಕ್ಕೆ ಯತ್ನ. ದಾಸ್ತಾನು ಕೊಠಡಿಗೆ ದಾಳಿ ನಡೆಸಿದ ಪೊಲೀಸರು. ಕುಂದಾಪುರ ಠಾಣಾಧಿಕಾರಿಗಳಿಂದ ರೇಡ್ ಸಕ್ಸಸ್. ಮಂಗಳೂರಿನ ಡಿಸಿ ಕಚೇರಿಯಲ್ಲಿ ಸ್ಮಾರ್ಟ್ ಫೋನ್ ವಿತರಣೆ. ಅಂಗನವಾಡಿ ಕಾರ್ಯಕರ್ತರ ಕೈ ಸೇರಿದ ಸ್ಮಾರ್ಟ್ ಫೋನ್. ಕಾರ್ಯಕ್ರಮದಲ್ಲಿ ಭಾಗಿಯಾದ ಗಣ್ಯಾತಿ ಗಣ್ಯರು.